ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು ತುಂಬ ಜನ ಕೇಳ್ತಾ ಇರ್ತೀರ, ನಾವೊಂದು ಕಾರ್ಯವನ್ನು ಅಂದ್ಕೊಂಡಿದ್ದೀವಿ, ಸೊ ಆ ಕಾರ್ಯವನ್ನು ಮುಟ್ಟಕ್ಕಾಗ್ತಿಲ್ಲ, ನಾವು ಆ ಕಾರ್ಯವನ್ನು ಸಕ್ಸಸ್ಫುಲ್ ಮಾಡಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಜನ ಇದಕ್ಕೊಂದು ಮಂತ್ರವನ್ನು ಹೇಳ್ಕೊಡಿ ಅಥವಾ ಒಂದು ತಂತ್ರವನ್ನು ಹೇಳಿ ಅಂತ. ಅದಕ್ಕೆ ನಾನಿವತ್ತು ಒಂದು ಜೈನ್ ಮಂತ್ರವನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದು ಬಂದು ಹೇಗೆ ನಾವು ಫಸ್ಟು ಮಾಡಬೇಕು ಅಂತಂದರೆ, ನಾನು ಹೇಳುವಂಥ ಈ ಮಂತ್ರವನ್ನು 21 ಬಾರಿ ಹೇಳಿ ಒಂದು ಬಿಳಿ ಹಾಳೆಯ ಮೇಲೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತೋ ಅದನ್ನು ಬರೆದು ಮತ್ತೆ ಇದನ್ನು 108 ಬಾರಿ 49 ದಿನ ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಸೊ ಬರೆದಂಥ ಈ ಕಾಗದವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕಾಗುತ್ತೆ, ಅದು ಸಕ್ಸಸ್ಫುಲ್ ಆಗೋ ತನಕ. ಸೊ ಈಗ ಮಂತ್ರ ನೋಡೋಣ. ಓಂ ನಮೋ ಭಗವತೆ ಹ್ರೀಂ ಶ್ರೀಂ ಪದ್ಮಿನಿ ಮಮ ಕಾರ್ಯ ಕುರು ಕುರು ಸ್ವಾಹ. ಸೊ ಈ ಮಂತ್ರವನ್ನು ನೀವು ಪ್ರಥಮವಾಗಿ 21 ಬಾರಿ ಹೇಳಿ ಆ ನಂತರ ಮತ್ತೆ ನೀವು ನಿಮ್ಮ ಆಸೆಗಳನ್ನೆಲ್ಲ ಬರೆದು ಒಂದು ಪೇಪರ್ ಮೇಲೆ ಅದಕ್ಕೊಂದು ಪೂಜೆಯನ್ನು ಮಾಡಿ ನೀವು 108 ಬಾರಿ ಪ್ರತಿನಿತ್ಯ ಪಠಣೆ ಮಾಡೋದ್ರಿಂದ ನೀವು ಅಂದುಕೊಂಡಂಥ ಕಾರ್ಯಗಳು ಜಯ ಆಗ್ತವೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದು.